ಮಂಗಳೂರು ಹೊರವಲಯದ ಉಳ್ಳಾಲದಲ್ಲಿರುವಂತಹ ಇತಿಹಾಸ ಪ್ರಸಿದ್ಧ ಉಳ್ಳಾಲ ಸೈಯದ್ ಮದನಿ ದರ್ಗಾಕ್ಕೆ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ ಸಹಿತ ಕೆಪಿಸಿಸಿ ನಿಯೋಗ ಇಂದು ಭೇಟಿಯನ್ನು ನೀಡಿತ್ತು. ಈ ವೇಳೆ ದರ್ಗಾಕ್ಕೆ ಆಗಮಿಸಿದ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಕಾಂಗ್ರೆಸ್ ನಿಯೋಗವನ್ನು ಧಾರ್ಮಿಕ ಗುರುಗಳು ಗೌರವಪೂರ್ವಕವಾಗಿ ಸ್ವಾಗತಿಸಿದರು. ಬಳಿಕ ಕೆಪಿಸಿಸಿ ನಿಯೋಗದಿಂದ ದರ್ಗಾದಲ್ಲಿ ವಿಶೇಷ ಪ್ರಾರ್ಥನೆಯನ್ನ ಮಾಡಲಾಯಿತು. ಇನ್ನು ನಿಯೋಗದಲ್ಲಿ ಮಾಜಿ ಶಾಸಕ ಜೆಆರ್ ಲೋಬೋ, ಕೆಪಿಸಿಸಿಯ ಪ್ರೊಫೆಸರ್ ರಾಧಾಕೃಷ್ಣ, ಕೆಪಿಸಿಸಿ ಸೆಕ್ರೆಟರಿಗಳಾದ ಹುಸೈನ್, ಜಿಎ ಭಾವ ಭಾಗಿಯಾಗಿದ್ದರು.